ಮಂಗಳೂರು ಪಡಿಲ್ಲ ಟಾಟಾ ಮೋಟಾರ್ಸ್ ಕಾವೇರಿ ಶೋರೂಂನಲ್ಲಿ ನೂತನ ಕರ್ವ್.ಇವಿ ಕಾರಿನ ಬಿಡುಗಡೆ ಕಾರ್ಯಕ್ರಮವು ನೆರವೇರಿತು. ಕರ್ವ್.ಇವಿ ಕಾರನ್ನ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ದೀಪಕ್ ರೈ ಲೋಕಾರ್ಪಣೆಗೊಳಿಸಿದರು. ಹೊಸ ವಿನ್ಯಾಸದ ಈ ಕಾರು ಹಲವಾರು ವಿಶಿಷ್ಟತೆಗಳನ್ನು ಹೊಂದಿದೆ. ಟಾಟಾ ವಾಹನಗಳು ಬಹಳ ಸುರಕ್ಷಿತ ವಿನ್ಯಾಸ, ವಿಶಾಲವಾದ ಮತ್ತು ಆರಾಮದಾಯಕ ಕ್ಯಾಬಿನ್, ಡೀಸೆಲ್ ಮತ್ತು ಇವಿ ಪವರ್ ಟ್ರೇನ್ಗಳ ಜೊತೆಗೆ ಹೊಸ ಫೀಚರ್ಸ್ ಅನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದೆ. ಈ ನೂತನ ಕರ್ವ್.ಇವಿ ಕಾರು ಇಂದಿನ ಯುವ ಪೀಳಿಗೆಗೆ ಹೇಳಿ ಮಾಡಿಸಿದಂತಹ ಕಾರ್ ಆಗಿದೆ. ಇದರ ವಿಶೇಷ ಫೀಚರ್ಸ್ಗಳು, ವಿನ್ಯಾಸ ಆಕರ್ಷಣೀಯವಾಗಿದೆ. ಇನ್ನು ನೂತನ ಕಾರು ಬಿಡುಗಡೆ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಉಪಾಧ್ಯಾಯ, ವಂದನಾ ರೈ, ಮಂಗಳೂರು ಕಾವೇರಿ ಗ್ರೂಪ್ ವೈಸ್ ಪ್ರೆಸಿಡೆಂಟ್ ರಾಜೇಶ್ ಶೆಟ್ಟಿ, ಕಾವೇರಿ ಟಾಟಾ ಮಂಗಳೂರು ಸೇಲ್ಸ್ ಜನರಲ್ ಮ್ಯಾನೇಜರ್ ಉಮೇಶ್ ಮೂಲ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೊಸ ಕರ್ವ್.ಇವಿ ಟಾಟಾದಿಂದ ಅಂತ ಗಾಡಿ. ಇದು ಹೊಸ ಡಿಸೈನ್ನ ಮೇಲೆ ಇದೆ. ಇದರ ಡಿಸೈನ್ನ ಹೆಸರು SUV ಕೂಪೆ. ಈ ಡಿಸೈನ್ನ ಮೇಲೆ ಬಿಲ್ಡ್ ಆಗಿದೆ. ಪ್ಲಸ್ ಈ ಗಾಡಿದು ನಮಗೆ ಪವರ್ ಹೇಳೋದು 167 bhp ಪವರ್ ಕೊಡ್ತಾ ಇದೆ. ಅದರಲ್ಲಿ ನಮ್ಮ 55 kW ರೇಂಜಿದು ಬ್ಯಾಟ್ರಿದು ರೇಂಜ್ ಗಾಡಿ 585 km ರೇಂಜ್ ಕೊಡ್ತಾ ಇದೆ, ಕ್ಲೇಮ್ ಆದ ರೇಂಜ್ ಕೊಡ್ತಾ ಇದೆ. ಪ್ಲಸ್ ಈ ಗಾಡಿಯಲ್ಲಿ ಲೆವೆಲ್ 2 ADAS ಫೀಚರ್ಸ್ ಇದೆ. 14 ಫೀಚರ್ಸ್ಗಳು ಬರ್ತಾ ಇದೆ. ಅದರಲ್ಲಿ ಸ್ಪೆಷಲಾಗಿ ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಫಾಲೋ ಅಸಿಸ್ಟ್ ಹೇಳೋ 2 ಫೀಚರ್ ಕೂಡ ಆ್ಯಡ್ ಆನ್ ಆಗಿದೆ. ಅದರ ಜೊತೆಗೆ ಇದರ ಡಿಸೈನ್ SUV ಕೂಪೆ ಅಂತ ಹೇಳಿದರೆ ಆ ಡಿಸೈನ್ ನಿಮಗೆ ಬಾಕ್ಸ್ ಡಿಸೈನಿಂದ ಹೊರಗಡೆ ಬಂದು ಇದೊಂಥರ ಸ್ಲೋಪಿಂಗ್ ರೂಫ್ ಲೈನ್ ಇರ್ತದೆ ಈ ಗಾಡಿಯಲ್ಲಿ. ಸೊ ಇದರ ಡಿಸೈನ್ ತುಂಬ ಸ್ಪೋರ್ಟಿಯಾಗಿರ್ತದೆ. ಯಂಗ್ ಜನ್ರೇಷನ್ಗೆ ತುಂಬ ಅಪೀಲಿಂಗ್ ಆಗಿರುವಂಥ ಗಾಡಿ ಇದಾಗಿದೆ.